ಗುಣಮಟ್ಟದ ಶಿಕ್ಷಣ, ಜಾಗತಿಕ ಅವಕಾಶಗಳು ಮತ್ತು ಸೇವಾ ಮನೋಭಾವದಿಂದಲೇ ದೇಶವನ್ನು ರೂಪಿಸಬಹುದು ಎಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಜಯಕರ್ ಶೆಟ್ಟಿ ಹೇಳಿದರು. ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ದೇಳಕಟ್ಟೆಯ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ತನ್ನ 40 ವರ್ಷಗಳ ಶ್ರೇಷ್ಠತಾ ಸಂಭ್ರಮದ ಅಂಗವಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನ ಮತ್ತು ಹಳೆಯ ವಿದ್ಯಾರ್ಥಿಗಳ ಕೂಟ 2025 ಆವಿಷ್ಕಾರ ಸಭಾಂಗಣದಲ್ಲಿ ಜರುಗಿದ 2ನೇ ದಿನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಭಾರತವು ಸದಾ ಜ್ಞಾನ ಮತ್ತು ವಿದ್ಯೆಯ ನೆಲೆಯಾಗಿದೆ. ಇಂದಿಗೆ ದೇಶದಲ್ಲಿ 496 ಉನ್ನತ ಶಿಕ್ಷಣ ಸಂಸ್ಥೆಗಳು, 1200 ವಿಶ್ವವಿದ್ಯಾನಿಲಯಗಳು ಮತ್ತು 50,000 ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇದು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವನ್ನ ನೆನಪಿಸುತ್ತದೆ ಎಂದರು. Nearly 4,30 lakh students are studying higher education. It includes engineering, medical, dental, general education, all put together. Though we have so many colleges and so many higher education institutions, state-of-art institutions, and still almost every year 50 lakh students they used to go for abroad for higher education. And though we have so many institutions, but our GER, gross enrollment ratio, it is very less, still around 28 or 29%. And both the government of India and state government, they are focusing mainly on that to increase the GER. Since I have been working in the Bangalore University. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾನಿಲಯ ಮುಖವಾಣಿಯೇ ಎಬಿ ಶೆಟ್ಟಿ ದಂತ ಕಾಲೇಜ್ ಆಗಿದೆ. 1990ರಲ್ಲಿ ಕಾಲೇಜಿನ 10 ಟಾಪರ್ಗಳನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯ ಗುರುತಿಸಿತ್ತು. ಮಾರ್ಗದರ್ಶಕರಾದ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರಿಂದ ದಂತ ವೈದ್ಯಕೀಯ ಕಾಲೇಜು ಅಭಿವೃದ್ಧಿಗೆ ಸಾಧ್ಯವಾಗಿದೆ ಎಂದರು. Dr. Sridhar Shetty came on a holiday from Sudan, and I met him in Bangalore. My Dr. N.R. Shetty, about whom Jayakar Shetty was speaking so highly, was also with me when I met Sridhar Shetty and requested him that if we start a dental college in Bangalore, would you join as the dean of the dental college? Sridhar Shetty possibly readily agreed. That has brought about complete change in the life of Nitte Education Trust. Nitte Education Trust was formed in 1980 with a school, polytechnic, possibly a first-grade college, and then afterwards. ಈ ಸಂದರ್ಭದಲ್ಲಿ ಸಹ ಕುಲಾಧಿಪತಿಗಳಾದ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ, ಆಡಳಿತ ವಿಭಾಗದ ವಿಶಾಲ್ ಹೆಗ್ಡೆ, ಕುಲಪತಿ ಡಾಕ್ಟರ್ ಎಂಎಸ್ ಮೂಡಿತಾಯ, ದಂತ ಕಾಲೇಜಿನ ವಿಶ್ರಾಂತ ಡೀನ್ ಡಾಕ್ಟರ್ ಎನ್ ಶ್ರೀಧರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಉಪಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ರವಿ, ಡಾಕ್ಟರ್ ಪ್ರೀತೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಸಮ್ಮೇಳನ ಆಯೋಜನಾಧ್ಯಕ್ಷೆ ಹಾಗೂ ಡೀನ್ ಪ್ರೊಫೆಸರ್ ಮಿತ್ರಾ ಎನ್ ಹೆಗ್ಡೆ ಸ್ವಾಗತಿಸಿದರು. ಆಯೋಜನಾ ಕಾರ್ಯದರ್ಶಿ ಪ್ರೊಫೆಸರ್ ಶಿಶಿರ್ ಶೆಟ್ಟಿ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.